ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು, ಅದಕ್ಕೋಸ್ಕರ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಬನ್ನಿ ಅದಕ್ಕೂ ಮುನ್ನ ಇವತ್ತಿನ ವಿಡಿಯೋ ಶೇರ್ ಮಾಡೋಣ. ವಿಷಯ ಏನಪ್ಪ ಅಂತ ಹೇಳಿದ್ರೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ಬಗ್ಗೆ. ಸೊ ಬುಕ್ಕಿಂಗ್ ಪ್ರೈಸ್ ಇರುವಂಥದ್ದು 803.50 ಅಂದರೆ 803.5 ರೂಪಾಯಿ ಇರೋದು. ಆದರೆ ಅದಕ್ಕಿಂತ ಜಾಸ್ತಿ ತುಂಬ ಕಡೆಗಳಲ್ಲಿ ಪೇ ಮಾಡಬೇಕಾಗತ್ತೆ. ಸೊ ಇದು ಯಾಕೆ, ಏನು ಎತ್ತಾ, ಇದು ನಿಜವಾಗಿ ಕಟ್ಟಬೇಕಾ ನಾವು ಅಥವಾ ಕಟ್ಟಬಾರ್ದಾ, ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ನಾನು 2 ತಿಂಗಳಿಗಿಂತ ಮುಂಚೆ ಒಂದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ದೆ. ಓಕೆ, ಅದರಲ್ಲಿ ನಾನು ನೋಡುವ ಇಷ್ಟವರೆಗೆ ನಮಗೆ 870 ರೂಪಾಯಿ ತಗೊಳ್ತಾ ಇದ್ರು. ನೋಡು ಆನ್ಲೈನ್ ಪೇ ಮಾಡುವ, ಹಾಗಾದ್ರೆ ನಮಗೆ ಕಟ್ಲಿಕ್ಕೆ ಇರ್ಲಿಕ್ಕಿಲ್ಲ ಅಂತ. ಸೊ 803.5 ರೂಪಾಯಿಯನ್ನ ಕಟ್ಬಿಟ್ಟೆ, ಅಂದ್ರೆ ಆನ್ಲೈನಲ್ಲಿ ಪೇ ಮಾಡಿಬಿಟ್ಟೆ. ಆದ್ರೂ ಬಂದು 70 ರೂಪಾಯಿ ಕೊಡಿ ಅಂತ ಕೇಳಿದ್ರು. ಅದ್ಯಾಕೆ ನೀವು ಎಕ್ಸ್ಟ್ರಾ ತಗೊಳ್ತೀರಿ, ಅದರಲ್ಲಿ ಬರೋದಿಲ್ವಾ ಅಂತ ಕೇಳಿದೆ. ಇಲ್ಲ, ಅದು ನಾವು ಇಲ್ಲಿ ತಂದಿಡೋದಕ್ಕೆ ಮತ್ತೆ ನಮ್ಮ ಶಿಪ್ಪಿಂಗ್ ಚಾರ್ಜ್ ಅದು ಇದು ಅಂತ ಆಗ್ತದೆ 70 ರೂಪಾಯಿ, ಮತ್ತೆ ಆಫೀಸಿಗೆ 20 ರೂಪಾಯಿ ಕೊಡ್ಲಿಕ್ಕೆ ಉಂಟು, ಅದೆಲ್ಲ ಸೇರಿ 70 ರೂಪಾಯಿ ಆಗ್ತದೆ ಅಂತ. ಹೌದಾ, ಸರಿ, ನಾನು ಕಾಲ್ ಮಾಡಿ ಕೇಳ್ತೇನೆ ಅಂತ ಹೇಳಿದೆ. ಓಕೆ, ನಾನು ಏಜೆಂಟಿಗೆ ಕಾಲ್ ಮಾಡಿದೆ. ಕಾಲ್ ಮಾಡಿ ಕೇಳಿದಾಗೆ ಹೇಳಿದ್ರು 20 ರೂಪಾಯಿ ಆಫೀಸಿಗೆ ಪೇ ಮಾಡ್ಲಿಕ್ಕೆ ಉಂಟು, ಬಟ್ ಅದಕ್ಕಿಂತ ಜಾಸ್ತಿ ತಗೊಳ್ಬೇಡಿ ಅಂತ ಹೇಳಿದ್ದೇವೆ, ಬಟ್ ಅವ್ರು ತಗೊಳ್ತಾ ಇದ್ದಾರೆ, ಅದು ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಹೌದಾ, ಸರಿ, ನೆಕ್ಸ್ಟ್ ಟೈಮ್ ನಾನು ಅವ್ರ ಹತ್ರ ಹೇಳ್ತೇನೆ ಅಂತ ಹೇಳಿದೆ. ಮತ್ತೆ ಮತ್ತೊಂದು ಬಾರಿ ನಾನು ಗ್ಯಾಸ್ ಬುಕ್ ಮಾಡಿದೆ. ಸೊ ಗ್ಯಾಸ್ ಬುಕ್ ಮಾಡಿದ ನಂತರ ಬಂದ್ರು 870 ಅಂತ ಹೇಳಿದ್ರು. 870 ಹೇಗಣ್ಣ, ಇದು 820 ಅಲ್ವಾ, ಅಂದ್ರೆ 20 ರೂಪಾಯಿ ಕೊಡ್ಲಿಕ್ಕೆ ಉಂಟು, 823.5 ರೂಪಾಯಿ ಆಗ್ತದೆ, 830 ಅಂತ ಅನ್ಕೊಳ್ಳಿ, 830 ರೂಪಾಯಿ ಆಗೋದಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅವರು ಹೇಳಿದ್ರು ಇಲ್ಲ, ಅದು ನಮ್ಗೆ ಬಂದದಕ್ಕೆ ಹಾಗೆ ನಮ್ಗೆ ಬೇಡವಾ ಅಂತೆಲ್ಲ ಅವರು ಹಾಗೆ ಹೇಳಿದ್ರು. ಸರಿ, ನೀವು 850 ರೂಪಾಯಿ ಕೊಡಿ ಅಂತ ಹೇಳಿದ್ರು. ಸರಿ, 850 ರೂಪಾಯಿ ಕೊಟ್ವಿ. ಮೊನ್ನೆ ಅಷ್ಟೇ, ಒಂದು ವಾರ ಆಯ್ತು ಗ್ಯಾಸ್ ಬುಕ್ ಮಾಡಿದ್ವಿ. ಸೊ ಬಂದ್ರು, ಎಷ್ಟಾಯ್ತು ಅಂತ ಕೇಳಿದ್ರೆ 870. ಯಾಕೆ 70 ರೂಪಾಯಿ ಎಕ್ಸ್ಟ್ರಾ ತಗೊಳ್ತಿದ್ರು? ಲಾಸ್ಟ್ ಟೈಮ್ 850 ತಗೊಂಡ್ರು, ಈ ಸಲ 870, ಇದೇನು ಈ ತರ ಅಂತ ಕೇಳಿದೆ ನಾನು. ಸೊ ಪುತ್ತೂರಲ್ಲೆಲ್ಲ 830 ತಗೊಳ್ತಾ ಇದ್ದಾರಂತೆ, ಮತ್ತೆ ಈ ಕಡೆ BC ರೋಡ ಏನು ಅಲ್ಲಿ ಕೂಡ 830, ನಮ್ಮ ಮಾಣಿಯಲ್ಲಿ ಮಾತ್ರ 870 ರೂಪಾಯಿ. ಯಾಕೆ ಅಣ್ಣ ಅಂತ ಕೇಳಿದೆ. ಅದು ನಮ್ಗೆ ಬಂದದಕ್ಕೆ, ನೀವು ಹಾಗೆಲ್ಲ ಕೇಳಬಾರ್ದು, ಕೊಡಿ ಅಂತ ಹೇಳಿ ತಕೊಂಡು ಹೋದ್ರು. ಓಕೆ, ಅವ್ರು ಕೇಳೋದು ತಪ್ಪು, ನಾವಾಗಿ ಕೊಡೋದು ಬೇರೆ, ಅವರಾಗಿ ಕೇಳೋದು ಬೇರೆ, ಸರಿ ಅಲ್ವಾ? ಕೇಳೋದ್ರಲ್ಲೂ ಒಂದು ಏನು ವಿನಯತೆ ಇರ್ಬೇಕಲ್ವಾ? ಸೊ ಹಾಗಾಗಿ ನಾನು ಏಜೆಂಟಿಗೆ ಕಾಲ್ ಮಾಡಿದೆ. ಮೊನ್ನೆ ಹೇಳಿದ್ರು 20 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡ್ಲಿಕ್ಕೆ ಉಂಟು ಅಂತ. ನಾನು ಈಗ 1 ವಾರಕ್ಕಿಂತ ಮುಂಚೆ ಕಾಲ್ ಮಾಡಿ ಕೇಳಿದಾಗ ಹೇಳಿದ್ರು 50 ರೂಪಾಯಿ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಆಗ್ತದೆ ಅಂತ ಹೇಳಿದ್ರು. ಸರಿ, ನಾನು ಇದಕ್ಕಿಂತ ಮೇಲಾಧಿಕಾರಿಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದೆ. ಸೊ ಸೆಂಟ್ರಲ್ಗೆ ಕಾಲ್ ಮಾಡಿದೆ ನಾನು, ಅಂದ್ರೆ ಕಸ್ಟಮರ್ ಕೇರ್ ನಂಬರ್ ಇದೆ ಅಲ್ವಾ, ಅದಕ್ಕೆ ಕಾಲ್ ಮಾಡಿದೆ. ಅದಕ್ಕೆ ಕಾಲ್ ಮಾಡಿದಾಗ ಅವರು ಹೇಳಿದ್ರು ಅದರಲ್ಲೆಲ್ಲ ಇನ್ಕ್ಲೂಡ್ ಆಗಿ ಬರೋದು, ಅಂದ್ರೆ ಏಜೆನ್ಸಿಗೆ ಆಗಿರ್ಬೋದು ಅಥವಾ ಮತ್ತೆ ಇವರು ಶಿಪ್ಪಿಂಗ್ ಯಾರು ಮಾಡ್ತಾರೆ, ಸೊ ಡೆಲಿವರಿ ಬಾಯ್ ಇದ್ದಾರಲ್ವಾ, ಸೊ ಅವರಿಗೆ ಕೂಡ ಅದರಲ್ಲೇ ಬರುತ್ತೆ ಅಂತ. ನಾನು ನಿಮಗೆ ಕರೆಕ್ಟಾಗಿ ಹೇಳ್ತೇನೆ ನೋಡಿ. ಗೌರ್ಮೆಂಟ್ ಪ್ರೊವೈಡ್ ಮಾಡಿ ನಾವು 803.5 ರೂಪಾಯಿ ಕಟ್ತೇವಲ್ವಾ, ಅದರಲ್ಲಿ 61.84 ಅಂದರೆ 61 ರೂಪಾಯಿ 84 ಪೈಸೆ ಅದರಲ್ಲಿ ಯಾರಿಗೆ ಲೈಸೆನ್ಸ್ ಹೋಲ್ಡರ್, ಏಜೆನ್ಸಿಸ್ ಲೈಸೆನ್ಸ್ ಹೋಲ್ಡರ್ಸ್ ಇರ್ತಾರಲ್ವಾ, ಅವರಿಗೆ ಕಮಿಷನ್ ಹೋಗುತ್ತೆ. ಮತ್ತೆ 27.60 ಅಂದರೆ 27 ರೂಪಾಯಿ 60 ಪೈಸಾ ಡೆಲಿವರಿ ಚಾರ್ಜಸ್ ಅಂತ, ಅದು ಯಾರು ನಮಗೆ ಡೆಲಿವರಿ ಶಿಪ್ ಮಾಡ್ತಾರಲ್ವ, ಸೊ ಅವರಿಗೆ ಹೋಗುತ್ತೆ. ಸೊ ಒಂದೊಂದು ಗ್ಯಾಸ್ ಸಿಲಿಂಡ್ರಲ್ಲೂ ಎಲ್ಲದರಲ್ಲೂ ಕೂಡ, ಅದೇ ಎಲ್ಲ ನಾವು ಗ್ಯಾಸ್ ಬುಕ್ ಮಾಡ್ತೇವಲ್ಲ 803.5 ರೂಪಾಯಿ ಕಟ್ತೇವಲ್ವ, ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲವೂ ಕೂಡ. ಆದರೂ ಕೂಡ ನಮ್ಮಿಂದ ಎಕ್ಸ್ಟ್ರಾ ಚಾರ್ಜ್ ತಗೊಳ್ತಿದ್ದಾರೆ. ಓಕೆ, ಮತ್ತೊಂದು ಏನಂತ ಹೇಳಿದ್ರೆ, ನಿಮಗೆ ಒಂದು ವೇಳೆ ಇದರ ಬಗ್ಗೆ ಮಾಹಿತಿ ಬೇಕು ಅಂತ ಇದ್ರೆ ನೀವು ಕಸ್ಟಮರ್ ಕೇರ್ ನಂಬರ್ಗೆ ಕಾಲ್ ಮಾಡ್ಬೋದು. ಅದು ಯಾವುದೇ ಗ್ಯಾಸ್ ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, HP ಗ್ಯಾಸ್ ಆಗಿರ್ಬೋದು, ಭಾರತ್ ಗ್ಯಾಸ್ ಆಗಿರ್ಬೋದು, ನೀವು ಅಲ್ಲಿ ಹೇಳಿದ್ರೆ ಅವರು ನಿಮಗೆ ಯಾವ ಗ್ಯಾಸ್ ಸಿಲಿಂಡರ್ ಮೇಲೆ ಜಾಸ್ತಿ ಪ್ರೈಸ್ ತಗೊಳ್ತಿದ್ದಾರೆ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. 1800233355 ಇದು ಬೇಕಾದ್ರೆ ಡಿಸ್ಪ್ಲೇ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಸೊ ನೋಡ್ಕೊಳ್ಳಿ. ಸೊ ಒಂದು ವೇಳೆ ಕಾಲ್ ಮಾಡಬೇಕಿದ್ರೆ ಅವ್ರಿಗೆ ಕಾಲ್ ಮಾಡಿ. ಸೊ ನಾನು ಅವರಿಗೆ ಕಾಲ್ ಮಾಡಿದಾಗ ಹೇಳಿದವರಿಷ್ಟೇ, ಹೀಗೆ ಅದು ಎಲ್ಲ ಇನ್ಕ್ಲೂಡ್ ಆಗಿ ಬರೋದು, ನೀವು 1 ರೂಪಾಯಿ ಪೇ ಮಾಡಲಿಕ್ಕಿಲ್ಲ. ಅವರಾಗಿ ಕೇಳುದು ಅಥವಾ ನೀವಾಗಿ ಕೊಡುದು ಅಂತ ಕೇಳಿದ್ರು, ಇಲ್ಲ ಅವರಾಗಿ ಕೇಳುದು ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಕಂಪ್ಲೇಂಟ್ ರೈಸ್ ಮಾಡ್ಬೇಕಂತ ಕೇಳಿದ್ರು. ಓಕೆ, ಕಂಪ್ಲೇಂಟ್ ರೈಸ್ ಮಾಡಿ. ನನಗೆ ರಿಫಂಡ್ ಆಗುತ್ತಾ ಅಂತ ಕೇಳಿದೆ. ರಿಫಂಡ್ ಆಗುತ್ತೆ, ನೀವು ಏಜೆನ್ಸಿ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ನಾವು ಹಾಗಾದ್ರೆ ಎಷ್ಟೋ ವರ್ಷಗಳಿಂದ ಇಷ್ಟು ಎಕ್ಸ್ಟ್ರಾ ಕಟ್ತಿದ್ದೇವೆ. ಓಕೆ, ನನ್ನ ಅಮ್ಮ ಬಂದ್ರು ಆನ್ಲೈನಲ್ಲಿ, ಅಂದ್ರೆ ಈಗ ನಾವು ಶಾಪಿಂಗ್ ಅದಿಂದಲ್ಲ ಮಾಡಿ ಆನ್ಲೈನ್ ಶಾಪಿಂಗ್, ಅವರಿಗೂ ಕೂಡ ಟಿಪ್ಸ್ ಕೊಟ್ಟೇ ಕೊಡ್ತಾರೆ. ಹಾಗಂತ ಗ್ಯಾಸ್ ಏನು ಬರ್ತಾರಲ್ವಾ ಅವರಿಗೂ ಕೂಡ ಕೊಡ್ತಾರೆ, ಆದ್ರೆ ಇವರು ಕೇಳಿ ತಗೊಳ್ಳೋದು ತಪ್ಪಲ್ವಾ? ಸೊ ಅವರು ಬೆದರಿಕೆ ಹಾಕಿ ಕೇಳಿ ತಗೊಳ್ಳೋದು, ನೀವು ಕೊಡಬೇಕು ಹಾಗೆಲ್ಲ ಹೇಳಿಕ್ಕಿಲ್ಲ, ಆ ಥರ ಎಲ್ಲ ಹೇಳೋದು ತಪ್ಪು. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೇನೆ. ಅವರಿಗೆ ಕೊಡಬೇಕು, ಹೌದು, ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಗಂತ ಅವರು, ನೀವು ಅನ್ಕೊಳ್ಳಿ 70 ರೂಪಾಯಿ ಆಗಿ ಒಂದು ದಿನಕ್ಕೆ 100 ಮನೆಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡ್ತಾರೆ ಅಂತ ಅನ್ಕೊಳ್ಳಿ, ದಿನಕ್ಕೆ 7,000 ಆಯಿತು.
ಅಂದರೆ ತಿಂಗಳಿಗೆ 2,10,000 ರೂಪಾಯಿ ಆಯ್ತಲ್ವಾ? ಹೌದು. ಸೊ ಇಷ್ಟೆಲ್ಲ ಹಣ ಹೋಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅನ್ಕೊಳ್ಳಿ ಹಾಗಾದರೆ ಎಷ್ಟು ನಮಗೆ ಮೋಸ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಇಮಿಡಿಯೇಟ್ ಆಗಿ ಒಂದು ವಿಡಿಯೋ ಮಾಡಿ ಹೇಳುವ ಅಂತ ಆಯಿತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಹೇಳ್ತಾ ಇದ್ದೇನೆ. ಈ ಥರ ತಗೊಳ್ಳೋದು ತಪ್ಪು. ಸೊ ನಿಮ್ಮಿಂದ ಕೂಡ ಎಕ್ಸ್ಟ್ರಾ ಚಾರ್ಜಸ್ ಕೇಳ್ತಾ ಇದ್ರೆ ಇದನ್ನು ಕೇಳ್ಬೋದು ನಿಮಗೆ, ಅಥವಾ ನೀವು ಕಂಪ್ಲೇಂಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಲ್ವ, ಅದು ಕಸ್ಟಮರ್ ಕೇರ್ ನಂಬರ್. ಆದರೆ ನಿಮ್ಗೆ ಯಾವುದು ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗುತ್ತೆ ಅದರಲ್ಲಿ. ಕೆಲವೊಮ್ಮೆ ಕನ್ನಡ ಸಿಗೋದಿಲ್ಲ, ಆಲ್ಮೋಸ್ಟ್ ನನಗೆ ಸಿಕ್ಕಿದ ಒಂದು ಇಂಗ್ಲೀಷ್, ಅನಂತರ ಮಾತಾಡಿದಾಗ ಕನ್ನಡದಲ್ಲಿ ಸಿಕ್ತು ನನಗೆ. ಸೊ ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದರಲ್ಲಿ ನಿಮಗೆ ಮಾತಾಡ್ಬೋದು. ಮತ್ತು ಈ ಥರ ಪ್ರತಿ ಕಡೆಗಳಲ್ಲಿ ಕೂಡ ಮೋಸ ಆಗ್ತವೆ. ಒಂದು ಕಡೆ ನಮ್ಮ ಕಡೆ 870 ಆಗಿರ್ಬೋದು, ನಿಮ್ಮ ಕಡೆ ಎಷ್ಟು ಪ್ರೈಸ್ ಚಾರ್ಜ್ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೇನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಏನು ಡೌಟ್ ಇದ್ದರೂ ಕೂಡ ಅದಕ್ಕೆ ನಾನು ಆನ್ಸರ್ ಮಾಡ್ತೇನೆ. ಮತ್ತೇನಪ್ಪ ಅಂತ ಹೇಳಿದರೆ ಇದು ಫುಲ್ಲು ನಾನು ತಿಳ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ. ಇದರಲ್ಲಿ ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾನು ಎಷ್ಟು ಸಾರಿ ಎಷ್ಟು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾನು ಗೂಗಲಲ್ಲಿ ಕೂಡ ನೋಡಿದ್ದೇನೆ ಆ್ಯಂಡ್ ಅವ್ರ ಹತ್ರ ಕಸ್ಟಮರ್ ಕೇರ್ ಹತ್ರ ಕಾಲ್ ಮಾಡಿ ಕೇಳಿದ್ದೇನೆ ಕೂಡ. ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಸೊ 803.5 ರೂಪಾಯಿ ಮಾತ್ರ. ಅಂದರೆ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ ಅಲ್ವಾ ಎಷ್ಟು ರೂಪಾಯಿ ಅಂತ. ಸೊ ಅದು ಮಾತ್ರ ನೀವು ಕಟ್ಟಿದ್ರೆ ಆಯ್ತು, ಅದಕ್ಕಿಂತ ಜಾಸ್ತಿ ಕಟ್ಟಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಆ ಮೆಸೇಜ್ ಏನು ಬರುತ್ತೆ ಅದು ಎಲ್ಲದರಲ್ಲೂ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಓಕೆ, ಟ್ಯಾಕ್ಸ್ ಅದು ಇದು ಅಂತೆಲ್ಲ ಅದರಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಫೈನಲ್ ನಾವಷ್ಟು ಕಟ್ಟಲಿಕ್ಕೆ ಅಂತ ಬರೋದು. ಸೊ ಅಷ್ಟೇ ಕಟ್ಟಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಪೇ ಮಾಡಬೇಕು ಅಂತಿಲ್ಲ. ಒಂದು ವೇಳೆ ನಿಮಗೆ ಪ್ರೀತಿಯಿಂದ ಕೊಡುವ, ಅವ್ರು ಕಷ್ಟದಲ್ಲಿದ್ದಾರೆ, ಕಷ್ಟಪಟ್ಟು ತರ್ತಾರಲ್ವ ಅಂತಿದ್ರೆ ಖಂಡಿತ ಕೊಡ್ಬೋದು. ಹಾಗಂತ ಅವರಾಗಿ ಕೇಳಿ ಪಡ್ಕೊಳ್ಳೋದು ತಪ್ಪು. ನನ್ನ ವಿಡಿಯೋದ ಇಂಟೆನ್ಷನ್ ಇಷ್ಟೇ, ಅವರಾಗಿ ಕೇಳಿ ಪಡ್ಕೊಳ್ಳೋದು ತಪ್ಪು, ನಾವಾಗಿ ಕೊಡೋದು ತಪ್ಪಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಕೂಡ ಆ ಥರ ಯಾರಾದರೂ ಕೆಲಸ ಮಾಡ್ತಿದ್ರೆ ನಾವು ಕೂಡ ಅವರಿಗೆ ಕೂಡ ಸಿಗ್ತಾ ಇತ್ತಲ್ಲ ಅದು ನಾವು ಅನ್ಕೊಳ್ತೇವೆ. ನನ್ನ ಅಮ್ಮ ಅನ್ಕೊಳ್ಳೋದು ಹಾಗೆ, ನನ್ನ ಮಗ ಹೋಗ್ತಿದ್ರೆ ಅವನಿಗೆ ಕೂಡ ಕೊಡ್ತಿದ್ರೆ ಅವನು ಹಣ ಆಗ್ತಿತ್ತಲ್ಲ ಆ ಥರ ಹೇಳ್ತಾ ಇದ್ರು. ಸೊ ಹಾಗಾಗಿ ನೀವಾಗಿ ಕೊಟ್ಟರೆ ಪರವಾಗಿಲ್ಲ, ಅದು ಬಿಟ್ಟು ನಿಮ್ಮ ಹತ್ರ ಕಿತ್ಕೊಳ್ಳೋದು ತಪ್ಪು. ತುಂಬ ಜನರಿಗೆ ಆ 70 ರೂಪಾಯಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ಎಸ್, ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.